ನಮಸ್ತೆ ಎಲ್ರಿಗೂ ಶುಭ ದಿನ. ಹೇಗಿದ್ದೀರಾ ಎಲ್ಲ? ಇವತ್ತು ನಾನು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಅಂದರೆ ಎಷ್ಟು 9 ಗಂಟೆ ಆಯಿತು ಅನಿಸುತ್ತೆ ಇಷ್ಟೇ. ನಾವು ವ್ಲಾಗ್ ಮಾಡಬೇಕು ಅಂತ ಆಸೆ, ಅಂದರೆ ಏನು ಮಾಡೋದು ಹೇಳಿ, ಮೊಬೈಲ್ ಚಾಲಿ ಇಲ್ಲ. ಸ್ವಲ್ಪ ವೀಡಿಯೋ ಮಾಡುವಾಗಲೇ ಬಿಸಿ ಆಗುತ್ತೆ, ಹಾಗಾಗಿ ಮತ್ತೆ ಆಫ್ ಆಗುತ್ತೆ, ಹಾಗಾಗಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇವತ್ತಿಂದ ನಮ್ಮ ಮಾವನ ಮಗಳದು ಎಂಗೇಜ್ಮೆಂಟ್ ವೀಡಿಯೋಸ್ ಎಲ್ಲ ಹಾಕಿದ್ದಲ್ಲ, ಅದು ಮೆಹಂದಿ ಶಾಸ್ತ್ರ ಮದುವೆಗೆಲ್ಲ ಆಗುತ್ತೆ. ಹಾಗಾಗಿ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಕಂಟಿನ್ಯೂ ಮಾಡೋಣ ಎಷ್ಟಾಗತ್ತೆ ಅಂತ. ಡೈಲಿ ವ್ಲಾಗ್ ನಂದರಲ್ಲಿ ಮಾಡಿದರೆ ಇನ್ನು ಬೇರೆ ಮೊಬೈಲಲ್ಲಿ ಫಂಕ್ಷನ್ ಇದೆಲ್ಲ ವೀಡಿಯೋ ತೆಗೆದ್ರೆ ಎಲ್ಲ ಸೇರಿಸಿ ಒಂದು ವ್ಲಾಗ್ ಮಾಡ್ಬೋದಲ್ವ ಅಂತ. ಹಾಗಾಗಿ ಇವಾಗ ದನಕ್ಕೆ ಹುಲ್ಲು ಹಾಕೋಣ ಅಂತ ಬಂದೆ. ಈ ವಿಡಿಯೋ ಯಾವಾಗ ನಿಮಗೆ ಬಂದು ಸೇರುತ್ತೋ ಗೊತ್ತಿಲ್ಲ ನನಗೆ, ನಿಮಗೆ ಯಾವಾಗ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ, ಯಾವಾಗ ಹಾಕ್ತೀನಿ ಅಂತ. ಎಲ್ಲ ಎಡಿಟ್ ಮಾಡಾದ್ಮೇಲೆ ಹಾಕಬೇಕಷ್ಟೆ. ಇವತ್ತು ಬೆಳಿಗ್ಗೆ ಬಾಳೆಹಣ್ಣಿನ ದೋಸೆ ಮಾಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಮಾಡಿದ್ದೆ ಅದರಲ್ಲಿ ಸ್ವಲ್ಪ, ತುಂಬ ಚೆನ್ನಾಗಿ ಬಂದಿತ್ತು ಬಾಳೆಹಣ್ಣಿನ ದೋಸೆ. ಹಾಗೆ ಇವತ್ತು ನಾನು ನಮ್ಮ ತುಳುನಾಡಿನ ಕಡೆ uppad pacchir ಅಂತ ಹೇಳ್ತಾರೆ. ಹಲಸಿನಕಾಯಿಯ ತೋಳೆ ಇರುತ್ತಲ್ವ, ಅದರ ಪಲ್ಯ ಮಾಡೋದು. ಅಂದರೆ ಅದನ್ನ ಮಳೆಗಾಲ ಟೈಮಲ್ಲಿ ಒಂದು ಡಬ್ಬಿಲಿ ಹಲಸಿನ ತೋಳೆಗಳನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಡಬ್ಬಿನಲ್ಲಿ ಉಪ್ಪು ಮತ್ತು ಕಾಯಿ ಹಲಸಿನ ತೋಳೆ ಎಲ್ಲ ಹಾಕಿ ಮುಚ್ಚಿಟ್ಟಿರ್ತಾರೆ. ಅದು 1 ವರ್ಷ 2 ವರ್ಷ ಆದರೂ ಏನೂ ಆಗೋಲ್ಲ. ಹೋದ ವರ್ಷ ನಮ್ಮ ಮನೆಯಲ್ಲೂ ಹಾಕಿದ್ವಿ. ಅದು ಲಾಸ್ಟ್ ಇವಾಗ 1-2 ಪಲ್ಯಕ್ಕೆ ಉಳಿಯುವಷ್ಟು ಮಾತ್ರ ಇದೆ. ಹಾಗಾಗಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಖಾಲಿ ಆದರೆ ಆಗಲ್ವಲ್ಲ, ಅದನ್ನ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ತುಳುನಾಡು ಕಡೆ ತುಂಬ ಈ ಥರ ಪಲ್ಯಗಳೆಲ್ಲ ಮಾಡ್ತಾರೆ. ಹಲಸಿನಕಾಯಿದು ನುಗ್ಗೆ ಸೊಪ್ಪು, ಕಡಲೆ ಎಲ್ಲ ಹಾಕಿ ತುಂಬ ಚೆನ್ನಾಗಾಗುತ್ತೆ. ತುಳುನಾಡಿನ ಕಡೆ ನೀವು ಒಂದೊಂದು ಹಳ್ಳಿನಲ್ಲೂ ಒಂದೊಂದು ಕಡೆ ಅಡುಗೆನ ಮಾಡ್ತಾರೆ. ಅಂದರೆ ನಮ್ಮ ಕಡೆನೇ ಒಂಥರ ಬೇರೆ ಇರುತ್ತೆ, ಬೇರೆ ಹಳ್ಳಿಗಳಲ್ಲಿ ಇನ್ನೊಂದು ಥರ ಅಡುಗೆ ಮಾಡ್ತಾರೆ. ನಾನು ಅತ್ತೆಯಿಂದ ಜಾಸ್ತಿ ಕಲ್ತಿದ್ದು ಹಳ್ಳಿ ಅಡುಗೆಗಳನ್ನ ನೋಡಿ. ಸೊ ಅದನ್ನ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ತುಳುನಲ್ಲಿ uppad pacchir ಅಂತ ಹೇಳ್ತಾರೆ. ಅದು ತುಂಬ ಇಷ್ಟ. ನಾನು ಮದುವೆ ಆದಮೇಲೆ ಫಸ್ಟ್ ಟೈಮ್ ಮದುವೆಗಿಂತ ಮುಂಚೆ ಒಂದು ಸಲ ಎಲ್ಲೋ ತಿಂದಿದ್ದೆ. ಅದಾದಮೇಲೆ ಇಲ್ಲಿಗೆ ಬಂದಮೇಲೆ ಅದನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನನಗಂತೂ ತುಂಬ ಫೇವ್ರೇಟ್. ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಹಳ್ಳಿ ಅಡುಗೆ ಆಗೋಲ್ಲ, ತುಂಬ ಟೇಸ್ಟ್ ಇರುತ್ತೆ. ಇವಾಗ ಮೊದಲು ಬಾಳೆಹಣ್ಣಿನ ದೋಸೆ ಮಾಡಿದ್ದನ್ನ ವೀಡಿಯೋ ಹಾಕ್ತೀನಿ, ಬಟ್ ಅದನ್ನೆಲ್ಲ ವೀಡಿಯೋ ತೆಗೆದಿಲ್ಲ ನಾನು. ಅದನ್ನ ಯಾವ ಥರ ಮಾಡಿದ್ದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ, ಇಲ್ಲಾಂದರೆ ವೀಡಿಯೋ ತುಂಬ ಲಾಂಗ್ ಹೋಗುತ್ತೆ. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ, ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಆದರೆ ಹಲಸಿನಕಾಯಿ ಪಲ್ಯನ ಮಾತ್ರ ಎಲ್ಲ ಫುಲ್ ಡೀಟೇಲ್ಸ್ ಆಗಿ ತೋರಿಸ್ತೀನಿ ಯಾವ ಥರ ಮಾಡಿದ್ದು ಅಂತ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತು ಗುರುವಾರ ಮತ್ತು ಸೌಮ್ಯಂದು ಮದ್ರಂಗಿ ಶಾಸ್ತ್ರ ಅಂದರೆ ಇವತ್ತು ಸಿಂಪಲ್ಲಾಗಿ ನಾವು 4 ಮನೆಯವರೆಲ್ಲ ಇದ್ದೀವಿ, ಅವರೇ ಹೋಗಿ ಶಾಸ್ತ್ರ ಮಾಡೋದಷ್ಟೇ. ನಾಳೆ ಸ್ವಲ್ಪ ಗ್ರ್ಯಾಂಡಾಗಿ ಮೆಹಂದಿ ಫಂಕ್ಷನ್ ಆಗುತ್ತೆ. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ಆಗ್ತಿದೆ. ಮಕ್ಕಳಂತೂ ಒಬ್ಬರು ಇಲ್ಲ, ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ ಡೆಕೋರೇಷನ್ ಎಲ್ಲ ಮಾಡೋಕ್ಕೆ. ನಾನು ಸಂಜೆ ಹೋಗೋದಷ್ಟೇ. ಮನೆಯೆಲ್ಲ ಬೋರ್ ಡಂಡಂತೂ ಬೋರ್ ಅನಿಸ್ತಾ ಇದೆ. ದಾಸು ಒಬ್ಬ ಮಾತ್ರ ಇದ್ದಾನೆ ನನ್ನ ಜೊತೆ. ಮೋಡ ಇರೋದ್ರಿಂದ ಒಂಥರ ಡಲ್ ಅನ್ನಿಸ್ತಾ ಇದೆ. ಬಿಸಿಲಿಲ್ಲ, ಬೆಳಿಗ್ಗೆಯಿಂದನೇ ಮೋಡ ಇದೆ ನೋಡಿ. ಹಾಗೆ ಓಕೆ, ಇವಾಗ ಮೊದಲು ಬಾಳೆಹಣ್ಣಿನ ದೋಸೆ ವೀಡಿಯೋನ ತೋರಿಸ್ತೀನಿ, ಆಮೇಲೆ ಹಲಸಿನಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಆಮೇಲೆ ಸಂಜೆ ಶಾಸ್ತ್ರದ್ದು ಸ್ವಲ್ಪ ವೀಡಿಯೋಸ್ ನನ್ನ ಮೊಬೈಲಲ್ಲಿ ಚಾರ್ಜ್ ಇದ್ದರೆ ತೆಗಿಬೋದು, ಇಲ್ಲಾಂದರೆ ಇದರಲ್ಲಿ ಆಗಲ್ಲ. ಸೊ ಅದನ್ನೆಲ್ಲ ತೆಗೆದು ಈಗ ಸಣ್ಣ ಮೆಹಂದಿ ಶಾಸ್ತ್ರದ ವೀಡಿಯೋನೆಲ್ಲ ಹಾಕಿ ಇವತ್ತಿನ ವೀಡಿಯೋನ ಮಾಡಬೇಕು ಅಂತ ಇದ್ದೀನಿ. ಸೊ ಯಾವ ಥರ ಈ ವ್ಲಾಗ್ ಹೋಗುತ್ತೆ ಅಂತ ಗೊತ್ತಿಲ್ಲ. ಓಕೆ ಬನ್ನಿ, ಹಾಗಾದರೆ ಬಾಳೆಹಣ್ಣಿನ ದೋಸೆ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಮನೆಯಲ್ಲಿ ಬಾಳೆಹಣ್ಣು ಏನಾದರೂ ತಂದಿದ್ದು ಉಳಿದಿದ್ರೆ ಈ ಥರ ದಿಢೀರಂತ ಬಾಳೆಹಣ್ಣಿನ ದೋಸೆ ಅಥವಾ ಇಡ್ಲಿನ ನೀವು ಮಾಡಬಹುದು. ಇದನ್ನ ಮಾಡೋಕ್ಕೆ ತುಂಬ ಕಷ್ಟ ಏನೂ ಇಲ್ಲ, ತುಂಬಾ ಸುಲಭ. ಒಂದು 3 ಕಪ್ಪಷ್ಟು ಅಕ್ಕಿ, ನಾನಿಲ್ಲಿ 3 ಕಪ್ಪಷ್ಟು ಅಕ್ಕಿ, ಹಾಗೆ 5-6 ಬಾಳೆಹಣ್ಣು, ಬೆಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟು ಬೇಕೋ ಅಷ್ಟು ತಗೊಳ್ಳಿ. 1 ಕಪ್ಪು ಅವಲಕ್ಕಿ, ಹಾಗೆ 1 ಕಪ್ಪು ಕಾಯಿ ತುರಿಯನ್ನು ಹಾಕೋಬೇಕು. ಹಾಗೆ 1-2 ಚಮಚ ಸಕ್ಕರೆ ಯಾಕೆ ಹಾಕೋದಂದರೆ ಸ್ವಲ್ಪ ದೋಸೆ ಕಲರ್ ಚೆನ್ನಾಗಿ ಬರಲಿ ಅಂತ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ಹಾಕ್ಕೊಳ್ಳಿ. ಇದಿಷ್ಟನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡ್ರೆ ಆಯಿತು. ಅಕ್ಕಿನ ಮಾತ್ರ ಹಿಂದಿನ ದಿನ ನೆನೆಸಿಟ್ಟಿದ್ದೆ, ಮತ್ತು ಎಲ್ಲ ಬೆಳಿಗ್ಗೆನೇ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದು. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನೋಡಿ ಇಷ್ಟು ಗಟ್ಟಿ ಇರಬೇಕು, ನಿಮ್ಗೆ ಗೊತ್ತಾಗುತ್ತೆ ನೋಡುವಾಗ. ಅಂದರೆ ಉದ್ದಿನ ದೋಸೆ ಯಾವ ಥರ ಮಾಡ್ತೀವೋ ಅಷ್ಟು ಗಟ್ಟಿಯಾಗಿ ಇಟ್ಟಿದ್ರೆ ಸಾಕು. ಹಿಟ್ಟು ಗಟ್ಟಿಯಾಗಿರಬೇಕು, ಅಷ್ಟು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಂಡು ಒಂದು 10 ನಿಮಿಷ ಬಿಟ್ಟಾದಮೇಲೆ ಈ ಥರ ದೋಸೆನ
ಹುಯ್ಕೊಳ್ಬೋದು ನಾವು. ನನಗಂತೂ ಬಾಳೆಹಣ್ಣಿನ ದೋಸೆ ತುಂಬಾ ಇಷ್ಟ ಆಗುತ್ತೆ. ಸ್ವೀಟು ಮೀಡಿಯಮ್ ಆಗಿರಬೇಕು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕ್ರಿಸ್ಪಿಯಾಗೂ ಬರುತ್ತೆ. ನೀವು ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ. ತುಂಬ ತೆಳುವಾಗೂ ಹುಯ್ಕೊಳ್ಬೋದು ನಾವು, ತುಂಬ ದಪ್ಪ ಮಾಡ್ಕೊಳ್ಬೇಕು ಅಂತಿಲ್ಲ. ತುಂಬ ಕ್ರಿಸ್ಪಿಯಾಗಿರುತ್ತೆ, ಹಾಗೆ ಸ್ವಲ್ಪ ಸ್ವೀಟ್ ಇರುತ್ತಲ್ವ, ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಖಂಡಿತ ಇಷ್ಟ ಆಗುತ್ತೆ ಇದು. ದಿಢೀರಂತ ನೀವು ಮಾಡ್ಕೊಬಹುದು. ಸ್ವಲ್ಪ ಸೋಡಾ ಪುಡಿ ಅಥವಾ ಈನೋ ಹಾಕ್ಕೊಂಡು ಮಾಡ್ಕೊಬಹುದು, ಅಥವಾ ಸೋಡಾ ಪುಡಿ ಹಾಕ್ತಾ ಇದ್ರೂ ನಡೆಯುತ್ತೆ, ಹಾಕಬೇಕು ಅಂತ ಏನೂ ಇಲ್ಲ. ಮೊದಲಿಗೆ ನೀವು ಕಾವಲಿಗೆ ಎಣ್ಣೆಯನ್ನು ಹಾಕ್ಕೊಳ್ಬೇಡಿ. ಹಾಗೆ ಒಂದು ಸೌಟಷ್ಟು ದೋಸೆನ ಹುಯ್ಕೊಂಡು ಅದನ್ನ ಚೆನ್ನಾಗಿ ತೆಳುವಾಗಿ ಹರಡ್ಕೊಳ್ಬೇಕು. ನೋಡಿ, ಈ ಥರ ಒಂದು ಸೌಟ್ ಸಾಕು, ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು. ಈ ಥರ ಚೆನ್ನಾಗಿ ಹರಡ್ಕೊಂಡಾದಮೇಲೆ ಮೇಲ್ಗಡೆ ತುಪ್ಪ ಅಥವಾ ನೀವು ಎಣ್ಣೆನ ಯೂಸ್ ಮಾಡಬಹುದು. ತುಪ್ಪ ಹಾಕ್ಕೊಂಡ್ರೂ ಟೇಸ್ಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನೀವು ದೋಸೆನ ಹುಯ್ಯೋವಾಗ ಸಣ್ಣ ಊರಿನಲ್ಲಿ ಇರಲಿ ಗ್ಯಾಸು. ದೋಸೆ ಹುಯ್ದಾದ್ಮೇಲೆ ದೊಡ್ಡ ಊರಿನಲ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ತೂತು ಬಿದ್ದಿದೆ. ತುಂಬ ಚೆನ್ನಾಗಿ ತೂತು ಬಿದ್ದರೆ ಚೆನ್ನಾಗಿರುತ್ತೆ ದೋಸೆ. ಉದ್ದಿನ ದೋಸೆ ಮಾಡಿದ ಹಾಗೆ ಇರುತ್ತೆ, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಕಲರು ಅಷ್ಟೇ, ತುಂಬಾ ಕಾಯೋಕೆ ಬಿಡಬೇಡಿ, ಮೀಡಿಯಮ್ ಆಗಿ ಕಾದರೆ ಸಾಕು. ಇದನ್ನು ತುಪ್ಪದ ಜೊತೆನೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನನಗೆ 2 ದೋಸೆ. ಒಳಗಡೆ ಅತ್ತೆ ಮಲಗಿದ್ದಾರೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಮಾತಾಡಿದ್ರೆ, ಅದಕ್ಕೆ ಹೊರಗಡೆ ಬಂದೆ. ತುಂಬ ಚೆನ್ನಾಗಿದೆ ದೋಸೆ, ಕ್ರಿಸ್ಪಿಯಾಗಿದೆ. ನೀವು ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ 4-5 ಬಾಳೆಹಣ್ಣಿದ್ರು ಸಾಕು, ಮಕ್ಕಳಿಗೂ ಇಷ್ಟ ಆಗುತ್ತೆ. ಅಜ್ಜಿನೂ ಮಾಡ್ಬೋದು. ಯಾಕಂದರೆ ಅದನ್ನ ತಿನ್ಕೊಂಡು ಸ್ವಲ್ಪ ಮನೆ ಕೆಲಸ ಎಲ್ಲ ಇದೆ, ಅದನ್ನ ಮುಗಿಸ್ತೀನಿ. ಅಷ್ಟರೊಳಗೆ ನೀವು ಹಲಸಿನಕಾಯಿ ತೊಳೆ ಪಲ್ಯನ ತುಳುನಾಡ ಸ್ಪೆಷಲ್ ಆಗಿರೋ ಉಪ್ಪಡ್ ಪಚ್ಚಿಲ್ನ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಇಲ್ಲಿ ಅತ್ತೆ ಹಲಸಿನ ತೋಳೆನ ಸಣ್ಣ ಸಣ್ಣದಾಗಿ ಕೈಯಲ್ಲೇ ತುಂಡು ಮಾಡ್ತಾ ಇದ್ದಾರೆ, ಉದ್ದುದ್ದಕ್ಕೆ ಸೀಳ್ತಾ ಇದ್ದಾರೆ. ಇದನ್ನ ಒಂದು 2-3 ಸಲ ನೀರಲ್ಲಿ ವಾಶ್ ಮಾಡಬೇಕು, ಬಿಸಿ ನೀರಲ್ಲಿ ಅಥವಾ ತಣ್ಣೀರಲ್ಲಿ. ಯಾಕೆಂದರೆ ನಾವು ಉಪ್ಪು ಮತ್ತು ಹಲಸಿನ ತೋಳೆನ ಎರಡೂ ಒಂದು ಟೈಟಾಗಿರೋ ಬಾಕ್ಸಲ್ಲಿ ಹಾಕಿಟ್ಟಿರ್ತೀವಿ, ಅದರಿಂದ ತುಂಬ ಉಪ್ಪಿರುತ್ತೆ. ಹಾಗಾಗಿ ನೀರಿನಲ್ಲಿ ವಾಶ್ ಮಾಡಿಡಬೇಕು ಒಂದು 2-3 ಸಲ. ಹಾಗೆ ಸ್ವಲ್ಪ ಹೊತ್ತು ನೀರಲ್ಲೇ ಇರೋಕ್ಕೆ ಬಿಡಬೇಕು ಮೊದಲಿಗೆ, ಆಮೇಲೆ ಒಂದು 2-3 ಸಲ ನೀರಲ್ಲೇ ವಾಶ್ ಮಾಡಬೇಕು. ಆವಾಗ ಅದರಲ್ಲಿರೋ ಉಪ್ಪಿನ ಅಂಶ ಎಲ್ಲ ಹೊರಗಡೆ ಬರುತ್ತೆ. ನನಗೆ ಅತ್ತೇನೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಡೋದು, ನಾನು ಸಾಂಬಾರು ಮಾಡ್ತೀನಿ. ಹುಷಾರಿದ್ರೆ ಪಾಪ ಎಲ್ಲ ಅವರೇ ಮಾಡಿಕೊಡ್ತಾರೆ, ತರಕಾರಿ ಕಟ್ಟೆಲ್ಲ ಮಾಡಿಕೊಡ್ತಾರೆ. ಇವಾಗ ನೀವು ಮೊದಲಿಗೆ ಬಾಣಲೆಗೆ ಸೀಳ್ಕೊಂಡಿರೋ ಹಲಸಿನ ತೋಳೆನ ಹಾಕ್ಕೊಳ್ಳಿ. ಒಂದು 2-3 ಸಲ ವಾಶ್ ಹಾಕ್ಕೊಂಡು ಒಂದು ಸಣ್ಣ ಈರುಳ್ಳಿ ಹಾಕ್ಕೊಳ್ಳೋಣ. ಕಟ್ ಮಾಡಿ ಸಣ್ಣದಾಗಿ ಒಂದು ಈರುಳ್ಳಿನ ಹಾಕ್ಕೊಬೇಕು. ಹಾಗೆ ಒಂದು ಟೊಮ್ಯಾಟೊನೂ ಹಾಕ್ಕೊಂಡು, ಹಾಗೆ ಸ್ವಲ್ಪ ಉಪ್ಪು ಬೇಕಾಗಿಲ್ಲ, ಯಾಕಂದರೆ ಇದರಲ್ಲಿ ಆಲ್ಮೋಸ್ಟ್ ಉಪ್ಪಿರತ್ತೆ. ಅದರಲ್ಲೇ ಬೇಕಿದ್ದರೆ ನಾವು ಮಸಾಲೆ ಹಾಕಿದ ಮೇಲೆ ಉಪ್ಪನ್ನು ಹಾಕ್ಕೊಳ್ಬೇಕು. ಹಲಸಿನ ತೋಳೆ, ಒಂದು ಈರುಳ್ಳಿ, ಹಾಗೆ ಟೊಮೆಟೊ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನ ಬೇಯೋಕ್ಕೆ ಬಿಡಬೇಕು. ನೀರು ಹಲಸಿನ ತೋಳೆ ಮುಳುಗುವಷ್ಟು ಹಾಕ್ಕೊಂಡ್ರೆ ಸಾಕು, ತುಂಬ ಹಾಕ್ಕೊಂಬೇಡಿ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಬೇಯೋಕ್ಕೆ ಬಿಡಬೇಕು. ಇದನ್ನ ಕುಕ್ಕರಲ್ಲೂ ಬೇಯಿಸ್ಬೋದು, ತುಂಬ ಸ್ವಲ್ಪ ಗಟ್ಟಿ ಇರುತ್ತೆ, ಅಥವಾ ಹಾಗೇನೂ ಬೇಯಿಸ್ಕೊಳ್ಬೋದು. ಇವಾಗ ಇದನ್ನ ಬೇಯೋಕ್ಕೆ ಬಿಡೋಣ. ಹಾಗೆ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಒಂದು 5-6 ಉದ್ದ ಮೆಣಸು, ಒಂದು 4 ಗಿಡ್ಡ ಮೆಣಸು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ ಪುಡಿ ಬೇಯಿಂದನೂ ಬೇಕಾದರೂ ನೀವು ಮಾಡ್ಕೊಬಹುದು, ಬಟ್ ನೀವು ಈ ಥರ ಮೆಣಸನ್ನೇ ಹಾಕಿದರೆ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ 3 ಚಮಚ ಕೊತ್ತಂಬರಿ, 1 ಚಮಚ ಸಾಸಿವೆ, ಒಂದು 2 ಚಮಚ ಜೀರಿಗೆ, ಹಾಗೆ 1/4 ಚಮಚ ಮೆಂತೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ತುಂಬ ಫ್ರೈ ಆಗಬಾರ್ದು, ಮೀಡಿಯಮ್ ಆಗಿ ಫ್ರೈ ಆಗಬೇಕು, ಆವಾಗಲೇ ಟೇಸ್ಟ್ ಜಾಸ್ತಿ ಆಗೋದು. ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಹಾಕೋದ್ರಿಂದ ಇದರ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ, ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ. ನೀವು ಬೇಕಿದ್ರೆ 1 ಸ್ಪೂನಷ್ಟು ಬೆಳ್ತಕ್ಕಿಯನ್ನು ಹಾಕ್ಕೊಳ್ಬೋದು ಇಲ್ಲಿ. ಹಾಗೆ ಬೇವಿನ ಸೊಪ್ಪನ್ನು ಬೇಕಾದರೆ ಆ್ಯಡ್ ಮಾಡ್ಕೊಬಹುದು. ಹಾಗೆ ನಾನಿಲ್ಲಿ ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ದೊಡ್ಡ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ. ಹಾಗೆ ಬೆಳ್ಳುಳ್ಳಿನೂ ಬೇಕಾದರೆ ನೀವು ಹಾಕೊಬೋದು. ಇವಾಗ ಇದನ್ನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡೋಣ. ಇದೆಲ್ಲ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬ ನೀರು ಹಾಕಬೇಡಿ, ಸ್ವಲ್ಪನೇ ಹಾಕಬೇಕು. ಪಲ್ಯಕ್ಕೆ ನಾವು ಯಾವ ಥರ ಮಾಡ್ತೀವೋ ಆ ಥರ. ನೋಡಿ, ಈ ಥರ ಚೆನ್ನಾಗಿ ಗ್ರೈಂಡ್ ಆಗಬೇಕು, ಅಂದರೆ ತುಂಬ ನೈಸ್ ಆಗಬಾರ್ದು, ತರಿಯಾಗಿರಬೇಕು. ನೀವು ಗ್ರೈಂಡ್ ಮಾಡ್ಕೊಳ್ಳುವಾಗ ಒಂದೇ ಸಲ ತುಂಬ ನೀರನ್ನ ಹಾಕ್ಕೊಂಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಮಾಡಿ. ಮೊದಲಿಗೆ ಮಾಡ್ಕೊಳ್ಳುವಾಗ ತರಿಯಾಗಿ ರುಬ್ಕೊಂಡ್ರೆ ನಾವು ಪಲ್ಯಕ್ಕೆ ತುಂಬಾ ರುಚಿ ಕೊಡುತ್ತೆ ಮಸಾಲೆ. ನಾವು ಈ ಥರ ಪಲ್ಯಕ್ಕೆ ಇದೇ ಥರ ಗ್ರೈಂಡ್ ಮಾಡ್ಕೊಳ್ಳೋದು.
ಮಸಾಲೆ ಗ್ರೈಂಡ್ ಆದಮೇಲೆ 1-1.5 ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡು 1-2 ಸುತ್ತು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ತುಂಬ ಗ್ರೈಂಡ್ ಮಾಡೋಕೆ ಇಲ್ಲ. ನಾವು ಈ ಥರ ಮಾಡೋದ್ರಿಂದ ಪಲ್ಯದ ರುಚಿ ತುಂಬ ಹೆಚ್ಚಾಗುತ್ತೆ. ಹಾಗೆ ಅದು ತಿನ್ನುವಾಗ ಮಸಾಲೆಯ ರುಚಿ ನಮ್ಮ ಬಾಯಲ್ಲೇ ಇರುತ್ತೆ. ನಮ್ಮ ಕಡೆ ಈ ಥರ ಪಲ್ಯಗಳು ಮಾಡೋದಂದರೆ ಎಲ್ಲರಿಗೂ ತುಂಬ ಇಷ್ಟ ಹಾಗೂ ರುಚಿನೂ ಚೆನ್ನಾಗಿರುತ್ತೆ. ಇವಾಗ ಮಸಾಲೆ ರೆಡಿ ಆಗಿದೆ. ಈ ಕಡೆ ಹಲಸಿನ ತೋಳೆನೂ ಚೆನ್ನಾಗಿ ಬೆಂದಿದೆ. ನೋಡಿ ಕಲರ್ ಎಷ್ಟು ಚೇಂಜ್ ಆಗಿ ಕಾಣ್ತಿದೆ ಅಲ್ವಾ. ಹಲಸಿನ ತೋಳೆದು ಎಲ್ಲೋ ಥರ ಕಾಣ್ತಾ ಇದೆ. ನೀವು ಒಂದು ಚಮಚದಲ್ಲಿ ಈ ಥರ ಕಟ್ ಮಾಡಿದಾಗ ಅದು ಒಂದೇ ಸಲಕ್ಕೆ ಕಟ್ ಆದರೆ ಅದು ಬೆಂದಿದೆ ಅಂತ ಅರ್ಥ. ಇದನ್ನ ಇದೇ ಥರ ತಿನ್ನಬೇಕು ಅನಿಸುತ್ತೆ ಅಲ್ವಾ. ನೋಡುವಾಗ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಸಲ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಫುಲ್ಲೆಲ್ಲ ಮಿಕ್ಸ್ ಮಾಡಾದಮೇಲೆ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ಳೋಣ. ನೋಡಿ ಮಸಾಲೆ ಎಷ್ಟು ತರಿಯಾಗಿ ಬಂದಿದೆ ಅಲ್ವಾ. ನೀರಿನ ಅಂಶ ತುಂಬಾ ಕಡಿಮೆ ಇದೆ. ನೋಡಿ ಈ ಥರನೇ ನಾವು ಹಲಸಿನ ತೊಳೆಯ ಪಲ್ಯಕ್ಕೆ ಗ್ರೈಂಡ್ ಮಾಡ್ಕೊಳ್ಬೇಕು. ನಾವು ಈ ಕಡೆ ಆದಷ್ಟು ಇದೇ ಥರನೇ ಪಲ್ಯಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋದು. ಹಲಸಂಡೆ ಪಲ್ಯ ಆಗಲಿ ಅಥವಾ ತೊಂಡೆಕಾಯಿ ಪಲ್ಯ ಆಗಲಿ, ನುಗ್ಗೆ ಸೊಪ್ಪು ಪಲ್ಯ ಆಗಲಿ, ಎಲ್ಲದಕ್ಕೂ ಇದೇ ಥರ ಮಸಾಲೆನ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಮಸಾಲೆ ಒಂದೇ ಥರ ಹಾಕಿದರೂ ತುಂಬಾ ಚೆನ್ನಾಗಿರುತ್ತೆ. ಇವಾಗೆಲ್ಲ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಬೇಕಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬಹುದು. ಬೇಕಿದ್ದರೆ ಹಲಸಿನ ತೋಳೆಯಲ್ಲಿ ಉಪ್ಪಿರೋದ್ರಿಂದ ಬೇಕನ್ಸಲ್ಲ, ಆದರೆ ಮಸಾಲೆಗೋಸ್ಕರ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ರುಚಿಯನ್ನು ನೋಡಿ ಉಪ್ಪನ್ನು ಹಾಕ್ಕೊಳ್ಬೇಕು, ಇಲ್ಲಾಂದರೆ ತುಂಬ ಉಪ್ಪಾಗತ್ತೆ. ಇದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸಣ್ಣ ಉರಿಯಲ್ಲಿ ಒಂದು 10 ನಿಮಿಷ ಹಾಗೆ ಮಸಾಲೆನ ಬೇಯೋಕ್ಕೆ ಬಿಡಬೇಕು. ಮಸಾಲೆಯ ಹಸಿ ವಾಸನೆ ಹೋಗಬೇಕು. ಒಂದು 10 ನಿಮಿಷ ಆದರೂ ಸಣ್ಣ ಉರಿಯಲ್ಲೇ ಬೇಯಿಸಬೇಕು. ಹಾಗೆ ನೀವು ಮಿಕ್ಸಿಯಲ್ಲಿ ಸ್ವಲ್ಪ ಮಸಾಲೆ ಉಳಿದಿದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಇದಕ್ಕೆ ಹಾಕ್ಕೊಳ್ಳಿ. ತುಂಬ ನೀರು ಹಾಕ್ಕೊಳ್ಬೇಡಿ, ಯಾಕೆಂದರೆ ಪಲ್ಯ ತುಂಬ ಸ್ವಲ್ಪ ಡ್ರೈ ಆಗಿದ್ರೇ ಚಂದ್ರ. ತುಂಬ ನೀರಾಗಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು 10-15 ನಿಮಿಷ ಸಣ್ಣ ಉರಿಯಲ್ಲಿ ಆ ಮಸಾಲೆ ಚೆನ್ನಾಗಿ ಬೇಯೋಕ್ಕೆ ಬಿಡೋಣ. ಇವಾಗ 15 ನಿಮಿಷ ಚೆನ್ನಾಗಿ ಸಣ್ಣ ಊರಿನಲ್ಲಿ ಮಸಾಲೆನ ಬೇಯಿಸಿ ಆಗಿದೆ. ನೀವು ಬೇಕಾದರೆ ಮಧ್ಯೆ ಒಂದು ಸಲ ಸೌಟ್ ಹಾಕಿ ನೋಡಿ ತಳ ಹಿಡ್ಕೊಬೋದು. ಇವಾಗ ಚೆನ್ನಾಗಿ ಬೆಂದಿದೆ, ಮಸಾಲೆನೂ ಚೆನ್ನಾಗಿ ಎಳ್ಕೊಂಡಿದೆ. ಇವಾಗ ನಾವು ಇದಕ್ಕೆ ಒಗ್ಗರಣೆಯನ್ನು ಕೊಡಬೇಕು. ಒಗ್ಗರಣೆ ಕೊಟ್ಟಾದರೆ ನಮ್ಮ ಹಲಸಿನಕಾಯಿ ತೋಳೆ ಪಲ್ಯ ಉಪ್ಪಟ್ಟು ಪಚ್ಚಲು ರೆಡಿ ಆದಾಗೆ. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ತಗೊಳ್ತೇನೆ. ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡೋದು ನಾವು, ಹಾಗಾಗಿ ತೆಂಗಿನ ಎಣ್ಣೆಯನ್ನು ತಗೊಳ್ತೇನೆ. ನೀವು ಯಾವುದೇ ಎಣ್ಣೆ ಬೇಕಿದ್ರೂ ಯೂಸ್ ಮಾಡಬಹುದು, ತೊಂದರೆ ಇಲ್ಲ. ನಾವಿಲ್ಲಿ ಮನೆಯಲ್ಲೇ ತೆಂಗಿನ ಎಣ್ಣೆ ಮಾಡೋದ್ರಿಂದ ತೆಂಗಿನ ಎಣ್ಣೆನೇ ಅಡುಗೆಗೆ ಬಳಸ್ತೇವೆ. ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು 2-3 ಬೆಳ್ಳುಳ್ಳಿಯನ್ನು ಗುದ್ದಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಬೇವಿನ ಸೊಪ್ಪು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ಗೊತ್ತೇ ಇದೆ. ಒಗ್ಗರಣೆಗೆ ಹಾಕಿದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಹೆಲ್ತಿಗೂ ತುಂಬ ಒಳ್ಳೆಯದು. ಹಾಗೆ ಒಂದು ಉದ್ದ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದು ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ನಾವು ಪಲ್ಯಕ್ಕೆ ಹಾಕ್ಕೊಳ್ಳೋಣ. ಒಗ್ಗರಣೆಯನ್ನು ಕೊಡೋದ್ರಿಂದ ಪಲ್ಯದ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ಮ ತುಳುನಾಡ ಸ್ಪೆಷಲ್ ಉಪ್ಪಟ್ಟು ಪಚ್ಚಿಲು ತುಂಬಾ ಚೆನ್ನಾಗಿರುತ್ತೆ. ಪಲ್ಯ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ತುಂಬ ಪರಿಮಳನೂ ಬರ್ತಾಯಿದೆ, ಘಮ್ ಅಂತ ಹಲಸಿನಕಾಯ್ದು. ನೋಡಿ ನಮ್ಮ ಹಲಸಿನ ತೋಳೆ ಪಲ್ಯ ರೆಡಿಯಾಗಿದೆ, ಉಪ್ಪಟ್ಟು ಪಚ್ಚಿರು ಅಂತ. ಸ್ವಲ್ಪ ಸ್ವೀಟ್ ಫ್ಲೇವರ್ ಆಗಿರುತ್ತೆ ಹಲಸಿನ ತೋಳೆ. ಹಾಗೆ ಮಸಾಲೆನೂ ತರಿಯಾಗಿ ರುಬ್ಬಿರೋದ್ರಿಂದ ಅದರ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಒಗ್ಗರಣೆನೂ ಕೊಟ್ಟಿದ್ದೀವಿ, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ. ಮನೆಯಲ್ಲಿ ಗೆಸ್ಟ್ ಎಲ್ಲ ಬಂದಾಗ, ಅಂದರೆ ಹೊರಗಡೆಯಿಂದ ಪೇಟೆಯಿಂದ ಬಂದವರು ಇದನ್ನೆಲ್ಲ ತಿನ್ನೋದು ತುಂಬಾ ಕಡಿಮೆ. ಆವಾಗ ನಾವು ಈ ಥರ ಹಲಸಿನ ತೋಳೆ ಪಲ್ಯ ಮಾಡಿಕೊಟ್ಟಾಗ ಹಳ್ಳಿ ರುಚಿಯ ಸೊಗಡು ಅವರ ಬಾಯಲ್ಲೂ ಇರುತ್ತೆ, ಮನಸ್ಸಲ್ಲೂ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನನಗೇನಾದರೂ ಹಲಸಿನಕಾಯಿ ತೋಳೆ ಉಪ್ಪು ಹಾಕಿಡೋದು ಯಾವ ಥರ ಅಂದರೆ ಮಳೆಗಾಲಕ್ಕೆ ಯಾವ ಥರ ಶೇಖರಣೆ ಮಾಡಿ ಇಡೋದು ಅಂತ ವಿಡಿಯೋ ತೆಗೆಯೋಕ್ಕೆ ಆದರೆ ಖಂಡಿತ ಒಂದು ಸಲ ಮಾಡಿ ನಿಮಗೆ ತೋರಿಸ್ತೀನಿ, ಯಾವ ಥರ ಅದನ್ನ ಸ್ಟೋರ್ ಮಾಡಿ ಇಡೋದು ಅಂತ. ಹಾಗೆ ಹಲಸಿನ ತೋಳೆಯ ಪಲ್ಯಕ್ಕೆ ಹಿಂದಿನ ದಿನ ರಾತ್ರಿ ಕಡಲೆಯನ್ನು ನೆನೆ ಹಾಕಿ ಪಲ್ಯ ಮಾಡೋದ್ರಿಂದ ಇನ್ನೂ ರುಚಿ ಜಾಸ್ತಿ ಆಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೋಡಿದ್ರಲ್ಲ ನಮ್ಮ ತುಳುನಾಡಿನ ಉಪ್ಪಟ್ಟು ಪಚ್ಚಿಲು ಹಲಸಿನಕಾಯಿ ತೋಳೆ ಪಲ್ಯ ಹೇಗೆ ಮಾಡೋದು ಅಂತ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನ 3 ದಿನ ಇಟ್ಟು ತಿಂತೀನಿ, ನಂಗೆ ಅಷ್ಟೊಂದು ಇಷ್ಟ. ಇನ್ನು ಕಡಲೆ ಹಾಕಿ ಮಾಡಬೇಕು, ಇನ್ನೂ ಟೇಸ್ಟಿಯಾಗಿರುತ್ತೆ. ಇವಾಗ ಮಧ್ಯಾಹ್ನ ಆಗ್ತಾ ಬಂತು. ಕೃಷ್ಣ ಡೆಕೋರೇಷನ್ಗೆ ಹೋಗಿದ್ದೆ, ಅಲ್ಲಿಂದ ಬಂದು
ಹೊತ್ತು ಕರೆದು ಇವಾಗ ಮಲಗಿದ್ದಾನೆ. ನಾನು ಇವಾಗ ಹಾಲು ಕರೆಯೋಕ್ಕೆ ಹೋಗ್ತೀನಿ. ಇವತ್ತಿನ ಈ ವಿಡಿಯೋ ತುಂಬ ಲಾಂಗ್ ಆಗಿದೆ ಇವಾಗಲೇ. ಇನ್ನು ಇವತ್ತು ಮೆಹಂದಿ ಶಾಸ್ತ್ರದ್ದು ನಾನು ಇನ್ನೊಂದು ವಿಡಿಯೋನೇ ಮಾಡ್ತೀನಿ ಹೋದಾಗ, ಯಾಕಂದರೆ ತುಂಬ ಲಾಂಗ್ ಆಗುತ್ತೆ ಅನಿಸುತ್ತೆ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ಖುಷಿಯಾಗಿಟ್ಕೊಳ್ಳಿ. ಜೈ ರಾಧೆ ಕೃಷ್ಣ.